ಉಪ್ಪಿನಂಗಡಿಯ ಇತಿಹಾಸದಲ್ಲಿ ಇವತ್ತು ಒಂದು ಹೊಸ ಉಪ್ಪಿನಂಗಡಿಯ ಅಭಿವೃದ್ಧಿಯಲ್ಲಿ ಒಂದು ಹೊಸ ಮೈಲುಗಲ್ಲು ಅಂತ ಹೇಳ್ಬೋದು. ವಿಷನ್ ಐ ಕೇರ್ ಆಪ್ಟಿಕಲ್ಸನ್ನು ಉಪ್ಪಿನಂಗಡಿಯ ನಮ್ಮದೇ ಈ ಊರಿನ ಮಗ ಸುಜನರಾಮ್ ಶೆಟ್ಟಿ ಮತ್ತು ಶ್ರೀಮತಿ ಹರ್ಷಿತಾ ಶೆಟ್ಟಿ ಇವರು ತನ್ನ ಜನ್ಮಭೂಮಿಯಾದ ಉಪ್ಪಿನಂಗಡಿಯಲ್ಲಿ 3ನೇ ಶಾಖೆಯನ್ನು ಇವತ್ತು ಶುಭಾರಂಭ ಮಾಡ್ತಾ ಇದ್ದಾರೆ, ತೆರೀತಾ ಇದ್ದಾರೆ. ಈ ಒಂದು ಶಾಖೆಯನ್ನು ರಿಬ್ಬನ್ ಕತ್ತರಿಸುವ ಮೂಲಕ ನಮ್ಮ ತಾಲೂಕಿನ ಶಾಸಕರಾಗಿ ಜನಪರ ಮತ್ತು ಸಾರ್ವಜನಿಕ ಸೇವೆಗೆ ಇದ್ದಂತಹ ಜನಪ್ರಿಯ ಶಾಸಕರಾಗಿದ್ದ ಮಾಜಿ ಶಾಸಕರ ಶ್ರೀ ಸಂಜೀವ ಮಠಂದರು ಇವರು ರಿಬ್ಬನ್ ಕತ್ತರಿಸುವ ಮೂಲಕ ಈ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಹಸ್ರಲಿಂಗೇಶ್ವರ ಮಹಾಕಾಳಿ ಅಮ್ಮನವರ ಸ್ಮರಣೆ ಮತ್ತು ವಿಷನ್ ಐ ಕೇರ್ ಸೆಂಟರನ್ನು ಇವತ್ತು ಉಪ್ಪಿನಂಗಡಿಯಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ಸಮಸ್ತ ಜನರ ಪರವಾಗಿ. ಐ ಕೇರ್ ಬೆಟರ್ ವಿಷನ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಸಂಸ್ಥೆ ಪ್ರಾರಂಭಗೊಂಡಿದ್ದು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ತನ್ನನ್ನು ಸಂಪೂರ್ಣವಾಗಿ ಮುಡುಪಾಗಿಟ್ಟುಕೊಂಡು ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ಕಣ್ಣಿನ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನ, ಕಣ್ಣಿಗೆ ಬರ್ತಕ್ಕಂಥ ತೊಂದರೆಗಳ ಬಗ್ಗೆ ಮಾಹಿತಿ ಕಾರ್ಯಕ್ರಮವನ್ನು ಕೈಗೊಂಡು ಸರಿಸುಮಾರು 35 ಕಡೆಗಳಲ್ಲಿ ಉಚಿತ ಕಣ್ಣಿನ ಚಿಕಿತ್ಸಾ ಕ್ಯಾಂಪ್ಗಳನ್ನು ಹಲವಾರು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಹಮ್ಮಿಕೊಂಡು ಗ್ರಾಹಕರಿಗೆ ಅನುಕೂಲಕರ ದರದಲ್ಲಿ ಕನ್ನಡಕವನ್ನು ಮಾಡಿಕೊಡುತ್ತಾ ಬಂದಿದೆ. ಈ ಒಂದು ಸಾಧನೆ ಕೇವಲ ಒಬ್ಬ ಮಾಲಕನ ಪರಿಶ್ರಮದಿಂದ ಮಾತ್ರ ಸಾಧ್ಯ ಆದದ್ದಲ್ಲ, ಸಿಬ್ಬಂದಿ ವರ್ಗದ ಎಲ್ಲ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದರಿಂದ ಈ ಒಂದು ಕಾರ್ಯ ಯಶಸ್ವಿಯಾಗಿದೆ ಅಂತ ಹೇಳಿ ಸಂತೋಷ ಪಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಸಂಸ್ಥೆಯ ವಿಶೇಷತೆ ಏನಂತ ಹೇಳಿದ್ರೆ, ಕಡಿಮೆ ದರದಲ್ಲಿ ಕನ್ನಡಕಗಳ ಲಭ್ಯ, BP, ಶುಗರ್, ತಲೆನೋವು ಸಮಸ್ಯೆ ಇರುವವರಿಗೆ ಕಣ್ಣಿನ ಪರೀಕ್ಷೆ, ಉತ್ತಮ ಗುಣಮಟ್ಟದ ಫ್ರೇಮ್ಗಳು ಮತ್ತು ಲೆನ್ಸ್ಗಳ ಲಭ್ಯ. ಯಾರು ನಮ್ಮಲ್ಲಿ ಬಂದು ಉಚಿತವಾಗಿ ತಮ್ಮ ಕಣ್ಣಿನ ಪರೀಕ್ಷೆಯನ್ನು ಮಾಡಿಕೊಂಡು ಕೂಡ ಹೋಗಬಹುದು. ಕಣ್ಣಿನ ಪೊರೆ, ರೆಟಿನಾ ಸಮಸ್ಯೆ ಬಗ್ಗೆ ಮಾಹಿತಿಯ ಕೊಡುವುದರ ಜೊತೆಗೆ ಅದರ ಬಗ್ಗೆ ಗ್ರಾಹಕರಿಗೆ ಮಾಹಿತಿಯನ್ನು ಮತ್ತು ಇನ್ಯಾವುದೇ ರೀತಿಯ ಕಣ್ಣಿನ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕ ಗೊಂದಲವಿದ್ದಲ್ಲಿ ನಮ್ಮನ್ನ ಸಂಪರ್ಕಿಸಬಹುದು ಅನ್ನುವಂಥದ್ದು ಸಂಸ್ಥೆಯ ಧ್ಯೇಯ ಇದೆ. ನಿಮ್ಮ ಸೇವೆಗೆ ತಾವು ಸದಾ ಸಿದ್ಧರಿದ್ದು ಹೇಳುತ್ತಾ ಸಹಕಾರ, ಪ್ರೀತಿ, ವಿಶ್ವಾಸದಿಂದ ಈ ಒಂದು ಸಂಸ್ಥೆಯ ಬೆಳವಣಿಗೆ ತಾವೆಲ್ಲ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ, ಈ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಇನ್ನಷ್ಟು ಬೆಳವಣಿಗೆ ತಮ್ಮ ಸಹಕಾರವನ್ನ ಕೇಳಿಕೊಳ್ಳುತ್ತಾ ಉಪ್ಪಿನಂಗಡಿಯ ಈ ಸಂಗಮ ಕ್ಷೇತ್ರ ದಕ್ಷಿಣ ಕಾಶಿಯ ಈ ಪುಣ್ಯ ಭೂಮಿಯಲ್ಲಿ ಉಪ್ಪಿನಂಗಡಿಯ ಬೆಳವಣಿಗೆಗೆ ಇನ್ನೊಂದು ಸೇರ್ಪಡೆಯಾದದ್ದು ನಮ್ಮ ಎಲ್ಲ ದೇಹದ ಅತಿ ಮುಖ್ಯವಾದಂತ ಅಂಗ ಯಾವುದು ಅಂತ ಹೇಳಿದ್ರೆ ಕಣ್ಣಂತೆ. ಯಾವುದೇ ಒಂದು ಮೂರ್ತಿಯನ್ನಾಗಿರ್ಬೋದು ಅಥವಾ ಯಾವುದೇ ಒಂದು ಚಿತ್ರವನ್ನಾಗಿರ್ಬೋದು ಅದಕ್ಕೆ ದೃಷ್ಟಿಯನ್ನಿಟ್ಟಾಗ ಮಾತ್ರ ಅದು ಪರಿಪೂರ್ಣ ಆಗುವುದು ಅಂತ ಹೇಳ್ತಾರೆ. ಅಂದ್ರೆ ಕಣ್ಣು ಇದ್ರೆ ಎಲ್ಲವನ್ನೂ ಕೂಡ ಅನುಭವಿಸಬಹುದು, ಎಲ್ಲವನ್ನು ನೋಡಬಹುದು. ಅಂದ್ರೆ ಒಬ್ಬ ವ್ಯಕ್ತಿಗೆ ಆಗ್ಲಿ ಅಥವಾ ಯಾವುದಾದ್ರೂ ಒಂದು ಶಕ್ತಿಗಾಗ್ಲಿ ಕಣ್ಣಿದ್ರೆ ಮಾತ್ರ ಅದು ಪರಿಪೂರ್ಣ ಆಗುವುದು ಅಂತ ಹೇಳ್ತಾರೆ. ಅಂತ ಒಂದು ಕಣ್ಣನ್ನ ಕಾಪಾಡಿಕೊಳ್ಳುವಂಥದ್ದು, ಬರುವಂತ ಸಮಸ್ಯೆಗಳಿಗೆ ಹೋಗಲಾಡಿಸ್ಲಿಕ್ಕೆ ವಿಷನ್ ಐ ಕೇರ್ ಆಪ್ಟಿಕಲ್ಸ್ ಈ ಉಪ್ಪಿನಂಗಡಿ ಶಾಖೆ ಪರಿಪೂರ್ಣ ಪ್ರಯೋಜನಕಾರಿ ಆಗ್ಲಿ ಅಂತ ಹೇಳುತ್ತಾ ಇವತ್ತು ಜಗತ್ತು ಆರೋಗ್ಯದ ಬಗ್ಗೆ ಮತ್ತೊಮ್ಮೆ ತಿರುಗಿ ನೋಡುವಂಥ ದಿನ. ಜೂನ್ 21 ವಿಶ್ವ ಆರೋಗ್ಯ ದಿನ. ಇಂಥ ಒಂದು ನಮಗೆಲ್ಲ ಪವಿತ್ರ ದಿನ ಅಂತ ಹೇಳ್ಬೋದು. ಜಗತ್ತು ಭಾರತವನ್ನು ಮತ್ತೊಮ್ಮೆ ಋಷಿಮುನಿಗಳ ಕಾಲದ ಕಾಲದಲ್ಲಿ ಆರೋಗ್ಯವನ್ನು ಹೇಗೆ ಕಾಪಾಡಿದ್ದೇವೆ ಅಂತ ಹೇಳೋದಕ್ಕೆ ಇವತ್ತಿನ ದಿನ ಒಂದು ಸಾಕ್ಷಿ. ಇಂಥ ಒಂದು ದಿನದಲ್ಲಿ ನಾವು ಉಪ್ಪಿನಂಗಡಿಯಲ್ಲಿ ಜನರಿಗೆ
ದೃಷ್ಟಿಯನ್ನು ಕೊಡುವಂಥ ಕೆಲಸ ಸುಜನ್ ರಾಜ್ ಶೆಟ್ಟಿಯವರು ಕೊಡ್ತಾ ಇದ್ದಾರೆ. ಪುತ್ತೂರಿನ ಜನತೆಗೆ 2 ಶಾಖೆಗಳನ್ನು ಆರಂಭ ಮಾಡೋ ಮುಖಾಂತರ ಬಹುಶಃ ಆ ಭಾಗದಲ್ಲಿ ಜನಪ್ರಿಯರಾಗಿ ಜನಸೇವೆಯನ್ನು ಮಾಡಿ ಇವತ್ತು ತನ್ನ ಜನ್ಮಭೂಮಿಗೆ ಅಂತ ಹೇಳಿದರು ಹುಟ್ಟೂರಿಗೆ ಈ ಒಂದು ಶಾಖೆಯನ್ನು ತೆರೆಯುವ ಮುಖಾಂತರ ಇವತ್ತು ಜನಸಾಮಾನ್ಯರ ಆ ಒಂದು ದೃಷ್ಟಿದೋಷದ ಬಗ್ಗೆ 10 ಆ ಒಂದು ಕಣ್ಣಿನ ಆರೋಗ್ಯ ತಪಾಸಣೆಗಳನ್ನು ಮಾಡಿ ಇವತ್ತು ವ್ಯಾಪಾರ ಮತ್ತು ಸೇವೆ ಎರಡನ್ನು ಒಟ್ಟಿಗೆ ಕೊಂಡೋಗುವ ದಿಸೆಯಿಂದ ಒಂದು ಮಾದರಿ ಕಾರ್ಯಕ್ರಮವನ್ನು ಮಾಡಿದಂಥ ಸುಜಾನ್ ಶೆಟ್ಟಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮೂರಿನ ಯುವಕರು ಯಾವುದೋ ಸಂಬಳದಲ್ಲಿ ದುಡಿಯೋದನ್ನು ನೋಡ್ತಾ ಇದ್ದೇವೆ. ಯಾವುದೋ ಯಾರೋ ಅಡಿಯಾಳಾಗಿ ದುಡಿಯುವಂಥ ಯುವಕರ ಸಂಖ್ಯೆ ಜಾಸ್ತಿ. ಸ್ವಾಭಿಮಾನದಿಂದ ತಮ್ಮ ಉದ್ಯಮವನ್ನು ಆರಂಭ ಮಾಡಿ ಇವತ್ತು ಸ್ವಲ್ಪ ರಿಸ್ಕ್ ತಗೊಂಡು ಕೆಲಸ ಮಾಡುವಂಥ ಯುವಕರ ಸಂಖ್ಯೆ ಕಡಿಮೆ ಇರುವಂಥ ಸಂದರ್ಭದಲ್ಲಿ ಸೃಜನ್ ರಾಜ್ ಅವರು ತಮ್ಮ ಸ್ವಂತ ಒಂದು ಆ ಮಳಿಗೆಗಳನ್ನು ಆರಂಭ ಮಾಡಿ ಇವತ್ತು 3ನೇ ಮಳಿಗೆ ಇವತ್ತು ಉಪ್ಪಿನಂಗಡಿಯಲ್ಲಿ ಆರಂಭ ಆಗಿದೆ. ಪುತ್ತೂರಿನಲ್ಲಿ ಬಹುಶಃ ನಾನು ಶಾಸಕನಾಗಿರುವಾಗ ನಾನು ಆರಂಭದ ಇದನ್ನು ನಾನೇ ಉದ್ಘಾಟನೆ ಮಾಡಿದ್ದೆ. ಹೇಳಿದರು ಅವರು ಶ್ರೀಮತಿಯವರು 3ನೇದನ್ನು ಕೂಡ ನಾನೇ ಮಾಡ್ತಾ ಇದ್ದೇನೆ ಅಂತೇಳಿ. ನನಗೊಂದು ಯೋಗ, ಜಯರಾಮಣ್ಣ ಒಬ್ಬ ಸಹಕಾರಿಯಾಗಿ ಬಹುಶಃ ನಮ್ಮೂರಿನವರೇ, ಅವರ ಶ್ರೀಮತಿಯವರು ನಮ್ಮ ಪಂಚಾಯತ್ ಸದಸ್ಯರಾಗಿ ಅವರು ಕೂಡ ಸೇವೆ ಮಾಡಿದವರು. ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಅವರ ಸುಪುತ್ರ ಸೃಜನ್ ರಾಜ್ ಕೂಡ ಇವತ್ತು ಉದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸ್ತಿರುವಂಥ ಸಂದರ್ಭದಲ್ಲಿ ಇವತ್ತು ಉಪ್ಪಿನಂಗಡಿಯ ಜನತೆಗೆ ವಿಷನ್ ಐ ಕೇರ್ ಆಪ್ಟಿಕಲ್ಸನ್ನು ಪರಿಚಯಿಸುವ ಮುಖಾಂತರ ಇವತ್ತು ದೃಷ್ಟಿ ಇಲ್ಲದವರಿಗೆ ದೃಷ್ಟಿ ಕೊಡುವಂಥದ್ದು, ಯುವತಿಯರಿಗೆ ಇವತ್ತು ಆ ಒಂದು ಶೋಕಿ ಕನ್ನಡಕವನ್ನು ಕೊಡುವಂಥದ್ದು, ಅದೇ ರೀತಿಯಲ್ಲಿ ವಯೋವೃದ್ಧರಿಗೆ ಬೇಕಾಗುವಂಥ ಎಲ್ಲ ಆ ಒಂದು ಕನ್ನಡಕಗಳನ್ನು ಒಂದೇ ಸೂರಿನಡಿಯಲ್ಲಿ ಕೊಡುವಂಥ ಕೆಲಸ ಇವತ್ತು ಇಲ್ಲಿ ಆಗ್ತಾ ಇದೆ. ಈ ಒಂದು ಐ ಕೇರ್ ನಮ್ಮ ಆಪ್ಟಿಕಲ್ಸ್ ಏನಿದೆ ಇದು ಅವಶ್ಯಕತೆ ಇರುವವರಿಗೂ ಬೇಕು, ಅವಶ್ಯಕತೆ ಇಲ್ಲದವರಿಗೂ ಬೇಕು. ಇವತ್ತು ಯುವತಿಯರಿಗೆ ಬಿಸಿಲಿಗೆ ಹೋಗಲಿಕ್ಕೆ ಮತ್ತು ಇನ್ನೊಂದಷ್ಟು ಜನ ನಮ್ಮನ್ನು ನೋಡಬೇಕು ಅಂಥೇಳಿ ಕನ್ನಡಕದಲ್ಲಿಯೂ ವೈವಿಧ್ಯಮಯ ಇದೆ ಅಲ್ಲ, ವೈವಿಧ್ಯಮಯದಂಥ ಕನ್ನಡಕಗಳಿದೆ. ಅವರವರ ಶರೀರಕ್ಕೆ ಒಪ್ಪುವಂಥ ಕನ್ನಡಕಗಳು, ಅವರವರ ಅಪೇಕ್ಷೆಗೆ ತಕ್ಕಂಥ ಕನ್ನಡಕಗಳನ್ನು ಬಹುಶಃ ಈ ಒಂದು ಮಳಿಗೆಯಲ್ಲಿ ಇಟ್ಟಿದ್ದಾರೆ. ಈ ಒಂದು ಕನ್ನಡಕಗಳನ್ನು ತಾವು ಖರೀದಿ ಮಾಡಿ ತಾವು ಕೂಡ ಮುಂದಿನ ದಿನಗಳಲ್ಲಿ ತಮ್ಮ ಅವಶ್ಯಕತೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು. ಸೃಜನ್ ರಾಜ್ ಶೆಟ್ಟಿಯವರಿಗೆ ಪ್ರೋತ್ಸಾಹವನ್ನು ಕೊಡುವ ಮುಖಾಂತರ ಈ ಭಾಗದ ಎಲ್ಲ ಜನರು ನಮ್ಮ ಯುವಕನ ಇನ್ನೊಂದು ಮಳಿಗೆಯನ್ನು 4ನೇ ಐ ಕೇರ್ ಆಪ್ಟಿಕಲ್ಸ್ ಮಳಿಗೆಯನ್ನು ಆರಂಭ ಮಾಡುವಾಗೆ ಉಪ್ಪಿನಂಗಡಿ ಜನತೆ ಅವರಿಗೆ ಆಶೀರ್ವಾದ ಮಾಡಬೇಕು. ಅದಕ್ಕೆ ಸಹಸ್ರಲಿಂಗೇಶ್ವರ ಮಹಾಕಾಳಿಯ ಆಶೀರ್ವಾದ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ಆರಾಧ್ಯ ಸಹಸ್ರಲಿಂಗೇಶ್ವರ ಮತ್ತು ಮಹಾಕಾಳಿ ದೇವಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಸೃಜನ್ ರಾಜ್ ಶೆಟ್ಟಿಯವರ ಕನಸಿನ ಮಳಿಗೆಯ ಉದ್ಘಾಟನೆಯನ್ನು ಮಾಡಿರತಕ್ಕಂಥ ನಮ್ಮೆಲ್ಲರ ಮಾಜಿ ಶಾಸಕರಾಗಿರುವಂಥ ಸಂಜೀವ ಮಠಂದೂರವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಕಳೆದ 4-5 ವರ್ಷಗಳಲ್ಲಿ ವಿಷನ್ ಐ ಕೇರ್ ಯೂನಿಟನ್ನು ಆರಂಭಿಸಿ ಕಠಿಣ ಪರಿಶ್ರಮದಿಂದ ಸೇವೆಯನ್ನು ಮಾಡಿ ಈ ಸಮಾಜದ ಪ್ರೀತಿಯನ್ನು ಗಳಿಸಿದವರು ಸೃಜನ್ ರಾಜ್ ಶೆಟ್ಟಿಯವರು ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದು ವೃತ್ತಿ ಜೀವನವನ್ನು ಆರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ, ಉದ್ಯಮಗಳನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅದನ್ನು ಏಳಿಗೆಯನ್ನು ಅದರಲ್ಲಿ ಗಳಿಸಬೇಕಾದ್ರೆ ಸಾಕಷ್ಟು ಕಷ್ಟ ಇರತಕ್ಕಂಥ ಈ ಕಾಲಘಟ್ಟದಲ್ಲಿ ಇವತ್ತು ಇನ್ನೊಂದು ಸಂಸ್ಥೆಯನ್ನು ತಮ್ಮ ಹುಟ್ಟೂರಿನಲ್ಲಿ ಆರಂಭ ಮಾಡಿ ಕಣ್ಣಿಗೆ ಬೇಕಾಗಿರತಕ್ಕಂಥ ಎಲ್ಲ ಪರೀಕ್ಷೆಗಳು ಮತ್ತು ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಸಾಹಿತ್ಯಗಳನ್ನು ಕೂಡ ಕನ್ನಡಕ ಇರ್ಬೋದು, ಬೇರೆ ಬೇರೆ ಸಂಗತಿಗಳು ಈ ವ್ಯವಸ್ಥೆಯಲ್ಲಿದ್ದಾಗ ಅದನ್ನು ಈ ಭಾಗದ ಜನರಿಗೆ ಕೊಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಆರಂಭಿಸಿದ್ದಾರೆ. ಸಂಜೀವಣ್ಣ ಉಲ್ಲೇಖ ಮಾಡಿದಂತೆ ಇನ್ನಷ್ಟು ಈ ರೀತಿಯ ವಿಷನ್ ಐ ಕೇರ್ ಯೂನಿಟನ್ನು ಆರಂಭ ಮಾಡತಕ್ಕಂಥ ಶಕ್ತಿಯನ್ನು ಸಹಸ್ರಲಿಂಗೇಶ್ವರ ದೇವರು ಅವರಿಗೆ ದಯಪಾಲಿಸಲಿ. ಇಲ್ಲಿಯ ಎಲ್ಲ ಜನರು ಕೂಡ ಈ ಸಂಸ್ಥೆಗೆ ಬಂದು ತಮ್ಮ ಕಣ್ಣನ್ನು
ಪರೀಕ್ಷೆ ಮಾಡಿಕೊಳ್ಳತಕ್ಕಂಥ ಮತ್ತು ಬರತಕ್ಕಂಥ ಮುಂಜಾಗ್ರತಾ ಕ್ರಮವಾಗಿ ಏನೇನು ಕಣ್ಣಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯವಸ್ಥೆಗಳು ಮಾಡಬೇಕಾ ಅವೆಲ್ಲವನ್ನು ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಸೃಜನ್ ರಾಜ್ ಶೆಟ್ಟಿಯವರು ಬೇರೆ ಬೇರೆ ಇವತ್ತು ಉಚಿತ ವೈದ್ಯಕೀಯ ಶಿಬಿರದಲ್ಲಿ ಉಚಿತವಾಗಿ ಕನ್ನಡಕವನ್ನು ಬೇರೆ ಬೇರೆ ವ್ಯವಸ್ಥೆಗಳನ್ನು ಸಮಾಜಕ್ಕೆ ಕೊಟ್ಟಿರುವವರು. ತಾನು ಗಳಿಸಿರತಕ್ಕಂಥ ಸಂಪತ್ತಿನಲ್ಲಿ ಒಂದಷ್ಟು ಭಾಗವನ್ನು ಸಮಾಜಕ್ಕೆ ವಿನಿಯೋಗ ಮಾಡಬೇಕು ಅನ್ನುವಂಥ ಸಂಘದ ಕಲ್ಪನೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯುವಕರು ಸಮಾಜದಲ್ಲಿ ಹೇಗಿರಬೇಕು ಅನ್ನುವಂಥ ಸಂದೇಶವನ್ನು ಕೊಟ್ಟಿರತಕ್ಕಂಥ ಸೃಜನ್ ರಾಜ್ ಶೆಟ್ಟಿ ಮತ್ತು ದಂಪತಿಗಳಿಗೆ ಭಗವಂತ ಇನ್ನಷ್ಟು ಕೆಲಸ ಕಾರ್ಯವನ್ನು ಮಾಡಲು ಮತ್ತು ಈ ರೀತಿಯ ಸಂಸ್ಥೆಗಳನ್ನು ಮಾಡಲು ಅನುಗ್ರಹವನ್ನು ನೀಡಲಿ ಅಂತಕ್ಕಂಥ ಆಶಯದ ಜೊತೆಗೆ ಸಂಸ್ಥೆಗೆ ಶುಭವನ್ನು ಹಾರೈಸ್ತೇನೆ. ಆರಾಧ್ಯ ಮೂರ್ತಿ ನಮ್ಮ ಅಪ್ಪೆ ಮಾಂಕಾಳಿ ಅಂಚನೆ ಶಾಸ್ಲಿಂಗೇಶ್ವರಿ ಅಂಚನೆ ನಮ್ಮನ ದೈವ ದೇವರು ಅಂಚನೆ ಗತಿಸೇನೆ ಹಿರಿಯಾಕ್ಲಿಗೆ ಮಾಂತ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಾದು ಇಲ್ಲಿ ದಾದ ಮೂಲ ನಮ್ಮ ಸ್ಟಾರ್ಟ್ ಮಲ್ದಿರಿ ನಮ್ಮ ಆತ್ಮೀಯರು ಕ್ಲಾಸ್ಮೇಟ್ ಆಯ್ನ ಜಯರಾಮ್ ಶೆಟ್ಟರ್ನ ಜೋಕುಲು ಇಂಕಲ ಬಾರಿ ಒಟ್ಟಿಗೆ ಎಲ್ಲಿ ಹಿಡಿದಿತ್ತು ನಾಕಲು ಬೇತೆ ಬೇತೆ ಬಿದ್ದೊಟ್ಟು ಇಂಕಲ ಬೇತೆ ಬೇತೆ ಕ್ಷೇತ್ರನ ಆರಿಸೋಂಡ ಅಂಚೆ ಯಾರು ನಮಗೆ ಸರ್ವಿಸ್ ಮೋಟಿವ್ ದೀತು ಒಂಜಿ ಆಯ್ತಾ ಕಾರ್ಯಾರಂಭ ಮಲ್ತೇರೆ ಅದಕ್ಕೆ ಸೇರಿನ ಮಾಂತ ಇಂಕಲ ನಮ್ಮ ಮಿತ್ರರು ಏನು ಹಿರಿಯ ಅಂತ ಹೋಗಿ ಮೂಲು ಅಂಚೆ ಮಾಂತಿರಲ್ಲ ಕೃಷ್ಣರೇನು ಮುಂದ ಬೇರೆ ವಿಶ್ವನ ತಂಡ ಅಂಚ ಮಾಂತಿರಗಲ ಒಂಜೊಂಜಿ ಭಾವನೆ ಇಪ್ಪುಂಡು ಸಮಾಜಡು ದುಂಬು ಬರೋಡು ನಮ್ಮ ದಾಯ್ತಾನಲ ಸಮಾಜ ಒಂಜಿ ಕೊಡುಗೆ ಕೊರೋಡು ಯಾನ್ಲ ಒಂಜಿ ಊರುಡು 10 ಜನತ ಮಧ್ಯಡಿ ಇಪ್ಪೋಡು ಪಣಪಣ ಭಾವನೆ ಇತ್ತನಕ್ಕೆ ಮಾತ್ರ ಆ ಚಿಂತನೆ ನಮ್ಮ ಬದುಕಡೆ ಎರಡು ಉಂಡು ಆಯ್ ಮಾತ್ರ ಸಮಾಜಮುಖಿ ಸೇವೆ ಮಲ್ಪೇರ ಆಪನ ಎತ್ತ ಅಂದು ಬೇತೆ ಏರಡಲ್ಲ ಆಪದಿ ಕೆಲವು ಜನ ಎಂಕೆಲ್ಲ ಕ್ಲಾಸ್ಮೇಟ್ಸ್ ಬೇತೆ ಬೇತೆ ಅಕ್ಲ ಮಾತ್ರ ಏನು ಊರುಡು ತೂತೆ ಎಡ್ಡೆ ಕಾರ್ಯಕ್ರಮ ಮಲ್ದೇರಿ ಕೆಲವರು ಐಟು ಫೇಲ್ ಆತೀರಿ ಕೆಲವರು ಭಾರಿ ಸಕ್ಸಸ್ ಆದ ಎಂಕ್ಲಿ ಮಾತ್ರ ದೇವರಿಗೆ ಐನು ಅನುಗ್ರಹಿಸ್ತೀರಿ ಜಯರಾಮ್ ಶೆಟ್ಟರಿಗೆ ಎಂಕಲ ಮಠಂದೂರು ಇನಿಪ್ಪೇರಿ ಆರ್ಲಂಚಾನೆ ಈ ಭಾಗದ ಶಾಸಕಿಯಾದ ಎಡ್ಡೆ ಕೆಲಸ ಕಾರ್ಯ ಮಲ್ತೀರಿ ಎಂಕ್ಲಿ ಮಾತ್ರ ಅಪ್ಪಗೆಲ್ಲ ಪರಿಚಯ ಇನ್ನಿಲ್ಲ ಪರಿಚಯ ಆರ್ಲ ದಾಯ್ತೆಗೆಲ್ಲ ನಮ್ಮಲ್ಲಿ ಇಪ್ಪೇರಿ ಅಂಚನೆ ನಮ್ಮ ಪುತ್ತಿಲ ಮೇರೆ ಮಾಂತೇರಲ್ಲ ಒಂಜಿ ಒಟ್ಟೆ ಒಂಜೆ ನೆಟ್ಟು ರಥೊಟ್ಟು ಕೊಣಲೆಕ್ಕ ಕೊಣೊಂದಿಲ್ಲೇರಿ ಅಂಚ ಮಾಲ್ಪನ ಈ ಕಾರ್ಯಕ್ರಮನ ಪೊರ್ಲುಡು ಆ ಭಗವಂತ ಆಶೀರ್ವಾದ ಮಾಲ್ತದೆ ಒವೇ ಒಂಜಿ ಕಾರ್ಯಕ್ರಮ ದೇವರಿನ ಒಂಜಿ ಆಶೀರ್ವಾದ ಬೋಡಿಗೆ ಹಿರಿಯಾಕಲ್ನ ಒಂಜಿ ದಯ ಬೋಡು ಒಂದು ಲೆಕ್ಕ ದಯ ಆಶೀರ್ವಾದ ದಯ ಇಜ್ಜಂದ್ರೆ ಒಯ್ಲ ಮಲ್ಪೆರ ಆಪುಜಿ ನಮ್ಮ ಮಾಂತ ದೇವರಿನ ಒಂಜಿ ಅಂಶ ಆಗಿದೆ ಸುಜನ್ ರಾಜ್ ಶೆಟ್ಟಿಡ ಒಂತ ಜಾಸ್ತಿ ಉಂಡು ಅಂಚೆ ಇಂಚಿನ ಮಾತ ಕೆಲಸ ಮಲ್ತೇರಿ ಅಣುಪುತ್ತಿಲಡೆ ನಲ್ಲ ಜಾಸ್ತಿ ಉಂಡು ಆರು ಇಂಚಿನ ಕೆಲಸ ಮಲ್ತೇರಿ ಅಂಚನೆ ಮಠಂದೂರಿಗೆ ಈ ದೇವಾಂಶ ಸಂಭೂತೇರಿ ಆರು ನಲ್ಲ ಜಾಸ್ತಿ ಮಲ್ದೇರಿ ಎಂಕ್ಲೆಗಳ ಒಂಜಿ ಕಿನ್ನೆ ಚಾನ್ಸ್ ತಿಕ್ಕಿಂಡ ಅಂಚ ದೇವರಿನ ಅಂಶ ಎಂಕ್ಲೆಡೆ ಕಮ್ಮಿ ಉಂಡ ಜಾಸ್ತಿ ಉಂಡ ಗೊತ್ತಿಜ್ಜಿ ಬಟ್ ದೇವಾಂಶ ಸಂಭೂತೇರಿ ಅತ್ತನ್ನಕ್ಲೆ ಈ ಬೊಯ್ಲದಲ್ಲ ಮಲ್ಪೆರ ಆಪುಜಿಂದ ಎನ್ನ ಒಂಜಿ ದೃಢ ವಿಶ್ವಾಸ ಅಂಚನೆ ಇನ್ನು ಮಾಲ್ತನೆ ಈ ಕಾರ್ಯಕ್ರಮ ಪೊರ್ಲೋಡು ಅಭಿವೃದ್ಧಿ ಆಯ್ತು ಈ ಊರದ ಜನಕ್ಲೆಗೆ ಎಂಕ್ಲೆಗೆ ಹಿರಿಯಾಕ್ಲೆಗೆ ಮಾಂತ ಬೇತೆ ಬೇತೆ ನಮ್ಮನ್ನದ ಸೇವೆ ಬೋಡಾಪುಂಡು ಆ ಸೇವೆ ಹಿಡಿದುಲ ಒಂಜಿ ಸೇವೆ ಅದಕ್ಕೋಸ್ಕರ ಭಗವಂತೆ ಅನಾಥ್ ದುಮ್ಮು ಬರ್ಪಲೆಗೆ ಮಾಲ್ತದೆ ಮಾಂತರನ್ನು ರಕ್ಷಣೆ ಮಾಲ್ಪಡು ಇನ್ನು ಈ ಶುಭ ಆರಂಭಗೊಂಡನ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಿ ಶ್ರೇಯಸ್ಸು ಕೀರ್ತಿ ಬರಡು ಮಾಡಿದ್ರೆ ರಡ್ಡು ಕೈಟು ಪ್ರಾರ್ಥನೆ ಮಾಡೋಣ. ಇನಿ ಉಬಾರ್ಡ್ ನಮ್ಮ ದೈವದೇವರನ್ನು ಎದುರ್ದಿ ಒಂದು ಇನಿ ನಮ್ಮ ಸೇರಿನಂಚಿನ ಒಂಜಿ ಎಡ್ಡೆ ಕಾರ್ಯೋಗು ನಮ್ಮ ಮಾತ ಒಂದು ಚಾಲನೆ ಕೊರ್ತಾ ಮಾತೇರ್ನ ಮನಸ್ಸುಡು ಒಂಜಿ ಎಡ್ಡೆ ಒಂಜಿ ಭಾವನೆ ಉಂಡು ಅಂಚಾದ ಒಂದು ಏಪಲ ಒಂದು ಉತ್ತರೋತ್ತರ ಅಭಿವೃದ್ಧಿ ಆಪುಂಡು ಪನ್ಪನೆಗೆ ವಾ ಸಂಶಯ ಲಜ್ಜಿ ಸುಜನ್ ರಾಜ್ ಅವಡು ಅತನಾರ್ನ ಜೋಕುಲು ನಮ್ಮ ಸುರು ಜಯರಾಮಣ್ಣನ ಜೋಕುಲು ಒಂದು ಪಂಡದು ನಂಗೆ ಪರಿಚಯ ಅಂಚಾದ ಜಯರಾಮಣ್ಣನ ಅವು ಒಂಜಿ ಎಡ್ಡೆ ಒಂಜಿ ಕ್ಯಾರೆಕ್ಟರ್ ನಮ್ಮ ಮನಸ್ಸುಡು ಉಂಡು ಅವು ಖಂಡಿತವಾದ ಅಕಲ್ನ ಜೋಕುಲೆಗ್ ಇತ್ತ ಒಂಜಿ ಆಶೀರ್ವಾದ ತಿಕ್ಕೊಂಡು ಜನಕ್ಕಲ್ನ ಒಂಜಿ ವಿಶ್ವಾಸ ತಿಕ್ಕೊಂಡು ಒಂದು ಪನ್ಪನೆಕ್ ಎಂಕ್ ವಾ ಸಂಶಯ ಇಜ್ಜಿ ಅಂಚಾದ ರಡ್ನದ ಇಂಚಿನ ಅಂತ ಬಂದಾಗ ಎನ್ನೊಂಜಿ ವೈಯಕ್ತಿಕ ಇಂಚಿನ ಅಂತ ಬಂದಾಗ ಎಕ್ಸ್ಪೀರಿಯನ್ಸ್ ಇಂಚಿನ ಅಂತ ಬಂಡ ಯಾನ್ ವಿಷನ್ ಕ್ಯಾರ್ದ ಒಂಜಿ ಸ್ಯಾಟಿಸ್ಫೈಡ್ ಕಸ್ಟಮರ್ ಅಂಚಾದ ಎಂಕ್ ಕಣ್ಣದ ಒಂಜಿ ಪ್ರಾಬ್ಲಮ್ ಬಂದಾಗ ಯಾನು ಸುಮಾರು ಸರ್ತಿ ಕುಡ್ಲಾಗ್ಬೋದು ಮಲ್ಲ ಮಲ್ಲ ಒಂಜಿ ಬ್ರ್ಯಾಂಡೆಡ್ ನೆಟ್ ಯಾನು ಕೆಲವು ಕನ್ನಡಕ ದೆತ್ತೊಂದು ಎಂಕ್ ದಾಲ ಒಂಜಿ ಸ್ಯಾಟಿಸ್ಫ್ಯಾಕ್ಷನ್ ಆತಜಿ ಪನ್ನಗ ಅಕ್ಕಲ್ ಮಲ್ತು ಕೊರನೋ ಎಂಕ ಕಣ್ಣೆನ್ನ ಕಣ್ಣಿಗೆ ಬತ್ತಜ್ಜಿ ಆಂಡ್ಲ ಎಂಕ್ ವರ ಫಂಕ್ಷನ್ ತಿಕ್ಕಿನಾಗ ಜಯರಾಮಣ್ಣಡ ಪಾತೆನಾಗ ಎಂಚ ಎನ್ನ ಮಗೆ ಉಳ್ಳೇರಿಂದ ಪಂತನ ನೆನ್ಪಾಣ ಇಂಕ್ ಅಂಚದು ಯಾನು ನಾಡೊಂದು ಪೋಯೆ ಫೋನ್ ಮಲ್ತದೆ ಅಪಾಯಿಂಟ್ಮೆಂಟ್ ದೆತ್ತೊಂದು ಹೋದು ಎಂಕ್ ವರ ಪೋನಾಗನೇ ಎನ್ನ ಕಣ್ಣದ ಪ್ರಾಬ್ಲಮ್ಮು ಅಲ್ಪ 4-5 ಸರ್ತಿ ಪೋದು ಕುಡ್ಲಾಡ್ ಮಲ್ಲ ಮಲ್ಲ ತಿಕ್ಕಡು ಮಲ್ಪನ್ನ ಹೊರೊಟ್ಟೆ ಯಾರು ಇಂಕ ಸಾಲ್ವ್ ಮಲ್ತದ್ದು ಇಂಕ ಸಮಾಧಾನಕರ
ಒಂಜಿ ಇಂದು ಕೊರ್ತೇರು ಒಂಜಿ ಸ್ಯಾಟಿಸ್ಫ್ಯಾಕ್ಷನ್ ಕೊರ್ತೇರು ಅಂಚಾದ ಇಂದು ಎಂಕ್ ಭಾರಿ ಮನಸ್ಸಿಗೆ ಮುಟ್ಟದನು ಅಂಚಾದ ಅವೇ ಕರ್ನಾಟಕ ಪಾಡೊಂದು ನಿಖಲ್ನ ಎದುರು ಇನ್ನು ಪಾತಿರೊಂದುರ್ಲೆ ಅಂಚಾದ ಸ್ಯಾಟಿಸ್ಫೈಡ್ ಕಸ್ಟಮರ್ನ ಫಸ್ಟ್ ರಿವ್ಯೂ ಎನ್ನವು ಅಂಚ ಉಬಾರ್ಡ್ ಇನ್ನು ಕಾರ್ ದೀತೇರು ಉಬಾರ್ದಾರಿ ಆಯ್ನಾರು ನಮ್ಮ ಊರಿಗೂ ಆಯ್ನಾತ ಸೇವೆ ಮಲ್ಪಾಡು ಪಕ್ಕ ಏಪಲ ನಂಗೆ ಗೊತ್ತಿತ್ತಿನ ವಿಷಯ ಇಂಚಿನ ಅನ್ಪನಾಗ ಸಕ್ಸಸ್ ಅನ್ಪನವು ನರಮನಿ ಏತ್ ಕಾಸು ಮಲ್ಪೆ ಏತ್ ಮಲ್ಲ ಮಾಳಿಗೆ ಪಾಡುವೆ ಅವತ್ತು ಏತ್ ಜನ ಆಯನ ಪುಗಾರ್ ಬೇರೆ ಏತ್ ಜನ ಆಯಗ ಏತ ಜನಕ್ಕೆ ಆಯಡ್ದು ಪ್ರಯೋಜನ ಆಗ್ತದೆ ಅವು ಮುಖ್ಯ ಅಂಚಾದ ಅವೇನು ತರೆಟ್ಟಿದೀವಿ ಒಂದು ನಮ್ಮ ಸಮಾಜದ ಸೇವೆ ಮಲ್ತನ ನಮ್ಮ ವಾಕ್ಷೇತ್ರ ರೋಡ್ಲ ಎದುರು ಪೊಪ್ಪ ಮಲ್ಯ ಪಂಪ್ ನಾವು ಒಂಜಿ ಕೆವಿ ಪಾತ್ರ ಪಂಡದು ಎನ್ನರೆಡು ಪಾತ್ರ ಮುಗಿತೋನೆ ನಮಸ್ಕಾರ ವಿಷನ್ ಐ ಕೇರ್ ಈ ಸಂಸ್ಥೆಯ 3ನೇ ಶಾಖೆಯ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರು ಹಾಗೂ ನೆರೆದಂಥ ಎಲ್ಲ ಆತ್ಮೀಯ ಬಂಧುಗಳೇ, ವ್ಯವಹಾರ ಕ್ಷೇತ್ರಕ್ಕೆ ಇಳಿದದ್ದು ಅಂತೇಳೋದನ್ನು ಎಲ್ಲರೂ ಬೇರೆ ಬೇರೆ ವಿಷಯದ ಮೂಲಕ ಹೇಳಿದರು. ಆದರೆ ವ್ಯವಹಾರ ಧರ್ಮವನ್ನು ಪಾಲಿಸಿದಾಗ ಯಶಸ್ಸಾಗ್ತದೆ ಅಂತ ಹೇಳೋದಕ್ಕೆ ಈ ವಿಷನ್ ಐ ಕೇರ್ ಸಂಸ್ಥೆ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವ್ಯವಹಾರ ಧರ್ಮ ಅಂದರೆ ಏನು? ವ್ಯವಹಾರ ಅಂದರೆ ಲಾಭ ನಷ್ಟ ಲೆಕ್ಕಾಚಾರ, ಧರ್ಮ ಅಂದರೆ ಪಾಪ ಪುಣ್ಯದ ಲೆಕ್ಕಾಚಾರ. ಇವರು ಪಾಪ ಪುಣ್ಯದ ಲೆಕ್ಕಾಚಾರದಲ್ಲಿ ಪುಣ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅಂದರೆ ನಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಪುಣ್ಯವನ್ನು ಹೇಗೆ ಸಂಪಾದಿಸ್ಬೋದು ಅಂತ ಹೇಳಿದರೆ, ನಾವು ಕೊಡುವಂಥ ಸರ್ವಿಸ್ ಮತ್ತು ನಾವು ಕೊಡುವಂಥ ಮೆಟೀರಿಯಲ್ಸ್ ಅದರ ಬಗ್ಗೆ ಒಳ್ಳೆಯ ಖಾತ್ರಿ ಮತ್ತು ಒಳ್ಳೆಯ ಕಾಳಜಿ ವಹಿಸಿಕೊಂಡು ಮಾಡಿದಾಗ ಪುಣ್ಯ ಸಂಪಾದನೆ ಆಗ್ತದೆ. ಆ ಪುಣ್ಯದ ಫಲಶ್ರುತಿಯಾಗಿ ಹುಟ್ಟೂರಿನಲ್ಲಿ ಒಂದು ಸೇವೆ ಮಾಡುವ ಭಾಗ್ಯ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಡಾಕ್ಟರ್ ನಿರಂಜನ್ ರೈ ಅವರು ಹೇಳಿದರು ಸಂತೃಪ್ತ ಗ್ರಾಹಕ ಅಂತ. ನಾನು ಕೂಡ ಒಬ್ಬ ಸಂತೃಪ್ತ ಗ್ರಾಹಕ. ಇವರ 2 ಸಂಸ್ಥೆಗಳಲ್ಲಿಯೂ ಕೂಡ ನಾನು ವ್ಯವಹಾರ ಮಾಡಿದವ. ನನ್ನ ಫ್ಯಾಮಿಲಿ ಕೂಡ ಅಲ್ಲೇ ವ್ಯವಹಾರ ಮಾಡ್ತಾ ಇರುವಂಥದ್ದು. ನನಗೂ ಬಹಳ ಖುಷಿ ಆಯಿತು. 2 ತಿಂಗಳ ಹಿಂದಷ್ಟೇ ಈ ಕನ್ನಡಕವನ್ನು ಪುತ್ತೂರಲ್ಲಿ ಖರೀದಿಸಿದೆ. ನನಗೆ ಕೂಡ ಸೇಮ್ ಪ್ರಾಬ್ಲಮ್. ಯಾವ ಡಾಕ್ಟ್ರಲ್ಲಿ ಹೋದರೂ ಕೂಡ ನಮಗೆ ಬೇಕಾದ ಕನ್ನಡಕ ಸೆಟ್ ಆಗೋದಿಲ್ಲ. ಆದರೆ ಇವರ ಸರ್ವೀಸು, ನಾವಲ್ಲಿ ಹೋಗಿ ವ್ಯವಹಾರ ಮಾಡಿ ಬಂದ ಮೇಲೆ ನಮಗೆ ತಂದುಕೊಡುವ ವ್ಯವಸ್ಥೆಗಳು ಅದೆಲ್ಲ ಬಹಳ ಚೆನ್ನಾಗಿದೆ. ಮತ್ತು ಸಾಮಾಜಿಕವಾಗಿ ನಮ್ಮ ಬೇರೆ ಬೇರೆ ಸಂಘ ಸಂಸ್ಥೆಗಳೊಂದಿಗೆ ಕೈ ಜೋಡಿಸಿ ನಮ್ಮ ತೀರಾ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೂಡ ಉಚಿತ ಕಣ್ಣಿನ ಚಿಕಿತ್ಸಾ ಶಿಬಿರ ಮತ್ತು ಸಲಹಾ ಶಿಬಿರಗಳನ್ನು ಮಾಡುವ ಮೂಲಕ ಜನಮಾನಸವನ್ನು ಮುಟ್ಟುವಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಸಂಸ್ಥೆಯಲ್ಲಿ ಕೂಡ ಒಳಗೆ ವೀಕ್ಷಿಸಿದೆ. ಲಕ್ಷಾಂತರ ಮೌಲ್ಯದ ಉಪಕರಣಗಳನ್ನು ಉಪ್ಪಿನಂಗಡಿ ಅಂತ ಊರಿನಲ್ಲಿ ಇನ್ವೆಸ್ಟ್ ಮಾಡುವ ಮೂಲಕ ಒಂದು ಅತ್ಯುತ್ಕೃಷ್ಟ ಸೇವೆಯನ್ನು ಕೊಡುವ ಸಂಕಲ್ಪವನ್ನು ಮಾಡಿದ್ದಾರೆ. ಅದಕ್ಕೆ ಉಪ್ಪಿನಂಗಡಿಯ ಎಲ್ಲ ಜನತೆಯ ಸಹಕಾರ ಇರಲಿ ಅಂತ ಹೇಳ್ತಾ, ಯಾಕೆಂದರೆ ಒಂದು ಸಹಕಾರ ಕೇಳಬೇಕಾದ್ರೆ ನಮಗೆ ತೃಪ್ತಿ ಬೇಕು, ಧೈರ್ಯ ಬೇಕು. ಆ ಧೈರ್ಯ ನನ್ನ ಹತ್ರ ಇದೆ. ಯಾಕೆಂದರೆ ಸುಮಾರು 5 ವರ್ಷಗಳಿಂದ ನಾನು ಒಳ್ಳೆಯ ಸೇವೆಯನ್ನು ಅವರಿಂದ ಪಡ್ಕೊಂಡಿದ್ದೇನೆ. ಆ ಸೇವೆ ಮೂಲಕ ನನ್ನ ಕಣ್ಣಿನ ಸಮಸ್ಯೆ ಯಾವುದು ಕೂಡ ಈಗ ಇಲ್ಲ ಅಂತ ಹೇಳ್ತಾ, ಈ ವಿಷನ್ ಐ ಕೇರ್ ಕುಟುಂಬಕ್ಕೆ ಒಂದು ಶುಭಾಶಯನ್ನು ಕೋರಿ ನನಗೊಂದು ಅವಕಾಶ ಮಾಡಿಕೊಟ್ಟೋದಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಿಷನ್ ಐ ಕೇರನ್ನು ಈಗಾಗಲೇ ಉದ್ಘಾಟನೆ ಮಾಡಿದಂತಹ ನನ್ನ ಆತ್ಮೀಯರು, ನಮ್ಮ ಮಾಜಿ ಶಾಸಕರಾದಂತಹ ಸಂಜೀವ ಮಠಂದವರು ಹಾಗೂ ಇವತ್ತು ಇಲ್ಲಿ ನೆರೆದಂತಹ ಎಲ್ಲ ಅತಿಥಿ ಗಣ್ಯರೇ, ಬಹುಶಃ ಜಯರಾಮಣ್ಣನವರು ಸಹಕಾರಿ ಕ್ಷೇತ್ರದಲ್ಲಿ ನಾವು ತುಂಬ ಆತ್ಮೀಯರಾಗಿದ್ದಂಥವರು. ಅವರ ಪುತ್ರನು ತಾನು ಕಲಿತಂತಹ ಆ ಒಂದು ವಿದ್ಯೆಯ ಮೂಲಕ ಒಂದು ಸೇವೆಯನ್ನು ಮಾಡುವಂತಹ ತನ್ನ ಊರಿನಲ್ಲೇ ಮಾಡುವಂತಹ ಒಂದು ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಥಮವಾಗಿ ನಾನು ಶುಭವನ್ನು ಹಾರೈಸ್ತೇನೆ. ಸಾಮಾನ್ಯವಾಗಿ ಹೇಗೆ ಅಂತೇಳಿದರೆ ಸ್ವಲ್ಪ ನಮಗೆ ಗೊಂದಲ ಆಗೋದು ಈ ವೈದ್ಯಕೀಯ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಬಂದು ಮಾತನಾಡುವಾಗ. ಯಾಕೆಂತೇಳಿದರೆ ನಿಮಗೆಲ್ಲರಿಗೂ ದೃಷ್ಟಿದೋಷ ಜೋರಾಗಲಿ, ನೀವು ನಂಬರ್ಗೆ ಬನ್ನಿ, ನಮಗೆ ಒಳ್ಳೆ ವ್ಯಾಪಾರ ಆಗ್ತದೆ ಅಂತೇಳಿ ಹೇಳೋದಾ ಅಲ್ಲ, ನಾವು ಯಾವ ರೀತಿಯಲ್ಲಿ ಮಾತಾಡೋದು ಅಂತ ಹೇಳೋ ಒಂದು ಗೊಂದಲ ಬರ್ತದೆ. ಅಲ್ಲಿ ನಾವು ಮಾತನ್ನು ಸ್ವಲ್ಪ ಬದಲಾವಣೆ ಮಾಡಿ ಮಾತಾಡ್ತೇವೆ. ಹೇಗೆ ಅಂತೇಳಿದರೆ, ನಿಮಗೆ ದೃಷ್ಟಿದೋಷ ಬರುವುದು ಬೇಡ, ಬಂದವರು ನಮ್ಮಲ್ಲಿಗೆ ಬನ್ನಿ ಅಂತ. ಆಗ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತದೆ ಅಲ್ಲಿ. ಈ ರೀತಿಯ ಮುಂದಿನ ದಿನಗಳಲ್ಲಿ ನಾವು ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಇವರಿಗೆ ಒಂದು ಒಳ್ಳೆ ವ್ಯಾಪಾರ ಬರ್ತದೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂತೇಳಿದರೆ ಕಣ್ಣಿನಗೆ ಸಂಬಂಧಪಟ್ಟಂತಹ ಏನೇ ಮಾಡಿದರೂ ಅದು ಸಕ್ಸಸ್ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂತೇಳಿದರೆ ನಮಗೆ ನೋಡುವಾಗ ಕಾಣ್ತದೆ ಅದೊಂದು ಒಳ್ಳೆ ಬೆಳವಣಿಗೆ ಅಂತೇಳಿ ಹೇಳೋದಕ್ಕಿಂತಲೂ ಸಣ್ಣ ಮಕ್ಕಳ ಕೈಯಲ್ಲಿ, ಪ್ರತಿಯೊಬ್ಬರ ಕೈಯಲ್ಲಿಯೂ ನಾವು ಮೊಬೈಲನ್ನು ಕಾಣ್ತೇವೆ. ಈ ಮೊಬೈಲ್ ಮುಂದಿನ ದಿನಗಳಲ್ಲಿ ಇಂತಹ ಭಾಳಷ್ಟು ಮಳಿಗೆಗಳು ಓಪನ್ ಆಗಲಿಕ್ಕೆ ಕಾರಣ ಆಗ್ಬೋದು ಅಂತೇಳುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಬೇಕಾಗ್ತದೆ. ಆದರೆ ನಮಗೆ ಈ ಇತ್ತೀಚಿನ ಮೊದಲು ನನಗೆ ಸ್ವಲ್ಪ ಕಣ್ಣಿನ ದೋಷ ಆರಂಭ ಆಗುವಾಗ ನಮಗೆ ಗೊತ್ತಾಗೋದಿಲ್ಲ ನಮಗೆ ಪ್ರಾಯ ಆಗಿದೆ ಅಂತೇಳಿ. ನಾವು ಏನೋ ಕಣ್ಣು ಸ್ವಲ್ಪ ಮಂದ ಕಾಣ್ತದೆ ಅಂತೇಳಿ ಅದನ್ನು ಮಾತ್ರ ಭಾವಿಸೋದಲ್ಲದೆ ನಮಗೆ ಪ್ರಾಯ ಆಗಿದೆ ಅಂತೇಳಿ ನಾವು ಒಪ್ಪಿಕೊಳ್ಳೋದಿಲ್ಲ. ಆಗ ಡಾಕ್ಟ್ರು ನಾನು ಹೋದಾಗ ಹೀಗೆ ಒಂದು ಚೀಟಿ ಬರೀತಾ ಇದ್ರು, ಎಲ್ಲ ಕರೆಕ್ಟ್ ಉಂಟು, ನೀವು ಚೆನ್ನಾಗಿದ್ದೀರಿ, ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಚೀಟಿ ಬರೀತಾ ಇದ್ರು. ನಾನು ಹೇಳಿದೆಲ್ಲ ಕರೆಕ್ಟ್ ಉಂಟಲ್ಲ ಸರ್, ಮತ್ತೆ ಯಾಕೆ ಚೀಟಿ ಬರೀತಾ ಇದ್ದೀರಿ? ಅಲ್ಲ ಅದು ನಿಮಗೆ ಪ್ರಾಯೋಗ ಕನ್ನಡಕ ಕಂಪಲ್ಸರಿ ಅಂತೇಳಿ. ಆದ ಕಾರಣ ಇವರು ಈ ಕ್ಷೇತ್ರ ಇದು ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಪ್ರತಿಯೊಬ್ಬರಿಗೂ ಇದು ಅನಿವಾರ್ಯ. ಅವರಿಗೆ ಕಾಯಿಲೆ ಉಂಟಾ ಇಲ್ವೋ ಬೇರೆ ವಿಷಯ. ಆದ ಕಾರಣ ಈ ಮಳಿಗೆ ಇಲ್ಲಿ ಎಲ್ಲರೂ ಇಲ್ಲಿ ನಮ್ಮ ಆತ್ಮೀಯರೆಲ್ಲ ಬಂದು ಶುಭವನ್ನು ಹಾರೈಸಿದ್ದಾರೆ.
ಹೃದಯದಿಂದ ಈ ಒಂದು ಸಂಸ್ಥೆ ಇದು ಯಶಸ್ವಿ ಆಗ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಉಪ್ಪಿನಂಗಡಿ ಜನತೆಗೆ ಅಗತ್ಯವಾಗಿರುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂಥ ವಿಷನ್ ಹೈಕೇರ್ ಇದರ ಮಾಲಕರಾದಂಥ ಸುಜನ ರಾಜ್ ಅವರು ಪುತ್ತೂರಿನಲ್ಲಿ ಇವರ ವಿಷನ್ ಹೈಕೇರ್ನ ವ್ಯವಸ್ಥೆಗಳಿಗೆ ನಮ್ಮಲ್ಲಿ ಅವರು ಪುತ್ತೂರಿನಲ್ಲಿ ಶಾಖೆಯನ್ನು ತೆರೆದ ಸಂದರ್ಭದಲ್ಲಿ ನಮ್ಮಲ್ಲಿ ತಿಳಿಸಿದಾಗ ಅದೆಷ್ಟು ಕಣ್ಣಿನ ತೊಂದರೆ ಇದ್ದಂಥ ವ್ಯಕ್ತಿಗಳನ್ನು ಕಳಿಸಿಕೊಟ್ಟಾಗ ಅವರಿಗೆ ಕನ್ನಡಕದಲ್ಲಿ ವ್ಯವಸ್ಥೆಗಳನ್ನು ಕನ್ನಡಕ ಇಟ್ಟು ಕೂಡ ವ್ಯವಸ್ಥೆಗಳಾಗದಾಗ ರೋಟರಿಯೊಂದಿಗೆ ಸೇರಿಕೊಂಡು ತುಂಬ ವ್ಯಕ್ತಿಗಳ ಒಂದು ನನ್ನ ಲೆಕ್ಕದಲ್ಲಿ ಒಂದು 10-15 ಜನರ ಕಣ್ಣಿನ ಆಪರೇಷನ್ನನ್ನು ಕೂಡ ಯಶಸ್ವಿಯಾಗಿ ಮಾಡಿ ಈಗ ನೋಡಲಿಕ್ಕೆ ಸಿಗ್ತಾ ಇದ್ದಾರೆ, ಒಳ್ಳೆಯ ಒಂದು ಸರ್ವಿಸನ್ನು ನೀಡಿದ್ದಾರೆ. ಅದೇ ರೀತಿ ಉಪ್ಪಿನಂಗಡಿಯಲ್ಲಿ ಇದರ ಅಗತ್ಯತೆ ಇತ್ತು ಜನಗಳಿಗೆ. ಯಾಕಂತೇಳಿದ್ರೆ ಉಪ್ಪಿನಂಗಡಿಯಲ್ಲಿ ಕಣ್ಣಿನ 2 ಚಿಕ್ಕ ಶಾಖೆಗಳಿದ್ದರೂ ಕೂಡ ಅಲ್ಲಿ ವಾರದಲ್ಲಿ 1 ದಿನವೋ ಯಾವತ್ತು ಡಾಕ್ಟರ್ಗಳು ಬರುವಂಥದ್ದು. ಇವರ ಶಾಖೆ ತೆರೆಯುವ ಮುಂಚೆ ರೋಗಿಗಳು ಕಾಯ್ತಾ ಇದ್ದರು, ಕಣ್ಣಿನ ವ್ಯವಸ್ಥೆಗೆ ಕಣ್ಣಿನ ತೊಂದರೆ ಇದ್ದವರು ಕಾಯ್ತಾ ಇದ್ದರು. ನಾನು ಇನ್ನೆಲ್ಲ ಮೊನ್ನೆ ಫೋನ್ ಮಾಡಿದ್ದೇನೆ, ಸರ್ ಯಾವಾಗ ಓಪನ್ ಮಾಡ್ತಾ ಇದ್ದೀರಿ, ಯಾಕಂತ ಹೇಳಿದರೆ ಜನಗಳಿದ್ದಾರೆ ಅಂತೇಳಿ. ಮೊನ್ನೆ ಒಬ್ಬರಿಗೆ ಏನೋ ತೊಂದರೆಗಳಾದಾಗ ಅವರನ್ನು ಪುತ್ತೂರಿಗೆ ಕಳಿಸಿ ಇವರಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ರು. ಪ್ರತಿಯೊಬ್ಬರಿಗೆ ನಮಗೆ ಪರಿಚಯದವರಿಗೆ ಒಳ್ಳೆಯ ಸೇವೆಯನ್ನು ನೀಡ್ತಾರೆ ಅನ್ನುವುದಕ್ಕಿಂತ ನಾವು ಕಳಿಸಿಕೊಟ್ಟವರಿಗೂ ಪರಿಚಯ ಇಲ್ಲದವರಿಗೂ ರೋಗಿಗಳು ಯಾರು ಹೋದರೂ ಕೂಡ ಉತ್ತಮ ಸೇವೆಯನ್ನು ನೀಡುವುದರ ಮೂಲಕ ಯಶಸ್ವಿಯಾಗಿ ಕಾರ್ಯಾಚರಿಸ್ತಾ ಇದ್ದಾರೆ. ಇವರಿಗೆ ಶುಭವಾಗಲಿ. ಉಪ್ಪಿನಂಗಡಿ ಜನತೆಗೆ ಇನ್ನಷ್ಟು ಒಳ್ಳೆಯ ಉತ್ತಮ ಸೇವೆಯನ್ನು ನೀಡಲಿ ಅಂತ ಹಾರೈಸ್ತಾ ಇದ್ದೇನೆ. ನಾನು ಸುಜನ್ ಅಂತ. ಯುಧನೈಕೇರ್ ಆಪ್ಟಿಕಲ್ ನಿಮ್ಗೆ ಪುತ್ತೂರಲ್ಲಿ ನಿಮ್ಗೆ ಗೊತ್ತು, ಮಾರ್ಕೆಟ್ ರೋಡಲ್ಲಿ ಒಂದು 6-6 ವರ್ಷ ಆಯಿತು. ಅದೇ ಇನ್ನೊಂದು ನಮ್ಮದು ದರ್ಬೆಯಲ್ಲಿ ರಾಮಮೋಹನ್ ಸರ್ ಹತ್ರ ಅದೊಂದು 2 ವರ್ಷ ಆಯಿತು. ಈಗ ನಮ್ಮದು 3ನೇ ಶಾಖೆಯನ್ನು ಉಪ್ಪಿನಂಗಡಿ ನನ್ನ ಊರಲ್ಲಿ ಹುಟ್ಟೂರಲ್ಲಿ ಮಾಡ್ತಿದ್ದೇನೆ. ಯಾವ ಥರ ನಾವು ನಮ್ಮ ಸರ್ವಿಸನ್ನು ಅಲ್ಲಿ ಕೊಟ್ಟಿದ್ದೇವೆ ಅದೇ ಥರ ಸರ್ವಿಸ್ ನಿಮಗೆ ಇಲ್ಲಿ ಕೂಡ ಸಿಗುತ್ತೆ. ನಿಮಗೆ ಫ್ರೀ ಕಣ್ಣಿನ ಚೆಕಪ್ ಇರುತ್ತೆ, ಕಣ್ಣಿನ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಅದೇ ಸಿಗುತ್ತೆ. ಕ್ಯಾಟ್ರಾಕ್ ಆಪರೇಷನ್ ಬಗ್ಗೆ ರಿಟರ್ನ್ ಸಮಸ್ಯೆ ಏನಿದ್ರು ಕೂಡ ನಾವು ಮಾಹಿತಿ ಇಲ್ಲಿ ಕೊಡ್ತೀವಿ. ಮತ್ತೊಂದು ರೀಸನೇಬಲ್ ರೇಟಲ್ಲಿ ನಿಮಗೆ ಕನ್ನಡಕವನ್ನು ಕೂಡ ಮಾಡಿಕೊಡೋ ವ್ಯವಸ್ಥೆ ಮಾಡ್ತೀವಿ. ಮತ್ತು ನಿಮಗೆ ಕಡಿಮೆ ದರದಲ್ಲಿ ಅಂದರೆ ನಿಮಗೆ ಒಳ್ಳೆ ಕ್ವಾಲಿಟಿ ಫ್ರೇಮ್ ಮತ್ತು ನಮ್ಮಲ್ಲಿ ಲಭ್ಯವಿದೆ. ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮತ್ತು ಈಗ ಹೊಸ ಉಪ್ಪಿನಂಗಡಿ ಊರಲ್ಲಿ ಮಾಡಿದ ಕಾರಣ ಈಗ ನಾವು 30% ಡಿಸ್ಕೌಂಟ್ ಫ್ರೇಮ್ಸ್ ಮೇಲೆ ಕೂಡ ನಿಮಗೆ ಆಫರನ್ನು ನಾವು ಈಗ ಕೊಡ್ತಿದ್ದೇವೆ. ಗ್ರಾಹಕರ ಈ ಊರಿನ ನಮ್ಮ ಹುಟ್ಟೂರಿನ ಜನರ ಸಹಕಾರ ಎಲ್ಲವೂ ನಾನು ಕೇಳಿಕೊಳ್ತಿದ್ದೇನೆ. ಮುಂದೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಬಯಸುತ್ತಿದ್ದೇವೆ. ನಮಗೆ ಸುಜನ್ ರಾಜ್ ಶೆಟ್ಟಿ ఒక నార్మల్ సెట్టి అప్పుడు మూజిన శాఖೆ ಮುಲ್ಪದ ಮಲ್ಪು ಓಪನ್ ಮಾಡ್ತಂದಿದ್ದಾರೆ. ಮತ್ತು ಪುತ್ತೂರು ಗಡ್ನೆ ಶಾಖೆ ಮಾಡ್ತದೆ ಎಡ್ಡೆ ಮಲ್ತಂದಿದ್ದಾರೆ ಅಂತೇಳಿ ಅಕಡೆ ಶುಭ ಆರೈಕೆ ಪ್ರತಿಯೊಂದಿನ ಏಳಿಗೆ ಬರೋದನ್ನು ತಂದು 11 ರೂಪಾಯಿ. ಹರ್ಷಿತಾ ಎಸ್ ಶೆಟ್ಟಿ, ಆಪ್ಟಮೆಟ್ರಿಸ್ಟ್, ನೇತ್ರಶಾಸ್ತ್ರಜ್ಞನಾಗಿ ಈ ಸಂಸ್ಥೆಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯು ಉಪ್ಪಿನಂಗಡಿಯಲ್ಲಿ ಇದೀಗ ಶುಭಾರಂಭಗೊಂಡಿದ್ದು ಅತ್ಯಂತ ಉತ್ತಮ ಗಣ್ಯ ಅತಿಥಿ ಅಭ್ಯಾಗತರ ಬಂದು ಆಶೀರ್ವದಿಸಿ ಈಗ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಿದೆ. ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಸದಾ ನಮ್ಮ ಜೊತೆ ಇರಲಿ. ನಮ್ಮ ಸಂಸ್ಥೆಯ ಈ ಇತ್ತೀಚಿನ ಬೆಳವಣಿಗೆ 6 ವರ್ಷಗಳ ನಿರಂತರ ಸೇವೆಯೊಂದಿಗೆ ಪುತ್ತೂರಲ್ಲಿ ತುಂಬ ಉತ್ತಮ ರೀತಿಯಲ್ಲಿ ಸಾರ್ವಜನಿಕರಿಗೆ ಉತ್ತಮ ರೀತಿಯಾದಂತಹ ನಮ್ಮ ಫ್ರೇಮ್ಗಳಾಗಿರ್ಬೋದು, ಉತ್ತಮ ರೀತಿಯಾದಂಥ ಕಣ್ಣಿನ ಪರೀಕ್ಷೆಗಳನ್ನಾಗಿರ್ಬೋದು, ಹಾಗೂ ಉತ್ತಮ ರೀತಿಯಲ್ಲಿ ಹೇಳುವುದಂದರೆ ಕಣ್ಣಿನ ಬಗ್ಗೆ ಹಲವಾರು ಮಾಹಿತಿಗಳನ್ನೆಲ್ಲವನ್ನು ಕೂಡ ನಾವು ಒದಗಿಸುತ್ತಾ ಬಂದಿದ್ದು ಎಲ್ಲ ಗ್ರಾಹಕರ ಮೆಚ್ಚುಗೆಗೆ ಪಾತ್ರರಾಗಿ ಇದೀಗ ಹುಟ್ಟೂರಾದ ನಮ್ಮದೇ ಊರಾದ ಉಪ್ಪಿನಂಗಡಿಯಲ್ಲಿ ನಮ್ಮ ಸಂಸ್ಥೆಯ 3ನೇ ಶಾಖೆಯ ಶುಭಾರಂಭಗೊಂಡಿದೆ. ನಿಮ್ಮೆಲ್ಲರ ಐ ಕೇರ್ ಬೆಟರ್ ವಿಷನ್ ಅನ್ನುವಂಥ ರೀತಿಯಲ್ಲಿ ಆ ಧ್ಯೇಯದೊಂದಿಗೆ ನಮ್ಮ ಸಂಸ್ಥೆಯು 6 ವರ್ಷಗಳ ಕಾಲ ಸತತವಾಗಿ ಸೇವೆ ಸಲ್ಲಿಸಿದ್ದು ಇನ್ನೂ ಅದೇ ಧ್ಯೇಯದೊಂದಿಗೆ ನಾವು ಮುಂದುವರಿಸುತ್ತಾ ಬರ್ತೇವೆ. ಯಾವುದೇ ರೀತಿಯಲ್ಲಿ ನಿಮಗೆ ಯಾವುದೇ ಕಣ್ಣಿನ ಬಗ್ಗೆ ಯಾವುದೇ ಸಮಸ್ಯೆಗಳಿರಲಿ ನಮ್ಮನ್ನು ಯಾವುದೇ ಸಮಯದಲ್ಲೂ ನೀವು ಸಂಪರ್ಕಿಸಬಹುದು. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಫ್ರೇಮ್ಗಳಾಗಿರ್ಬೋದು, ಉತ್ತಮ ಲೆನ್ಸ್ಗಳಾಗಿರ್ಬೋದು, ಅತಿ ಕಡಿಮೆ ದರದಲ್ಲಿ ಅತಿ ಉತ್ತಮ ರೀತಿಯಾದಂತಹ ಕ್ವಾಲಿಟಿ ವೈಸಲ್ಲಿ ಕೂಡ ಬೆಟರ್ ಕ್ವಾಲಿಟಿ ವೈಸಲ್ಲಿ ಕೂಡ ನಾವು ಪ್ರೊವೈಡ್ ಮಾಡಲಿಕ್ಕೆ ಯಾವತ್ತೂ ಸಿದ್ಧರಿದ್ದೇವೆ ನಾವು.
ಹಾಗೂ ಕಾಂಟ್ಯಾಕ್ಟ್ ಲೆನ್ಸ್ಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ. ನೀವು ಯಾವುದೇ ರೀತಿಯಲ್ಲಿ ಬೇಕಾದರೂ ಸಂಪರ್ಕಿಸ್ಬೋದು. ಹಾಗೆ ನಮ್ಮಲ್ಲಿ ಎಲ್ಲ ಸಿಬ್ಬಂದಿ ವರ್ಗಗಳು ಕೂಡ 5-6 ವರ್ಷಗಳ ಕಾರ್ಯದ ಅನುಭವಗಳಿದ್ದು ನಮ್ಮ ಜೊತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಅವರು ನಿಮಗೆ ಯಾವ ರೀತಿಯಲ್ಲಿ ಕೂಡ ನಮ್ಮಲ್ಲಿ ಸಪೋರ್ಟ್ ಮಾಡಲಿಕ್ಕೆ ನಾವು ಸಿದ್ಧರಿರ್ತೇವೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರುತಿ ಪಾರ್ವತಿ ಅಂತ ಇಲ್ಲಿ ಉಪ್ಪಿನಂಗಡಿಯಲ್ಲಿ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಇವತ್ತು ನಮ್ಮ ಉಪ್ಪಿನಂಗಡಿಯಲ್ಲಿ ವಿಷನ್ ಐ ಕೇರ್ ಆಪ್ಟಿಕಲ್ಸ್ನ 3ನೇ ಶಾಖೆ ಓಪನ್ ಆಗಿದೆ. ನಮ್ಮೆಲ್ಲರಿಗೂ ಒಂದು ಸಂತಸದ ಸುದ್ದಿ. ಯಾರಾದರೂ ಕನ್ನಡಕ ಮಾಡಿಸಬೇಕು ಇಲ್ಲ ಐ ಚೆಕಪ್ ಮಾಡಿಸ್ಬೇಕಂದ್ರೆ ಇನ್ನು ನೀವು ಪುತ್ತೂರಿಗೆ ಅಥವಾ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದು ನಿಮ್ಮ ಐ ಟೆಸ್ಟ್ ಮಾಡಿಸ್ಕೊಳ್ಬೋದು. ಇಲ್ಲಿ ಐ ಟೆಸ್ಟ್ ಫೆಸಿಲಿಟಿ ಇದೆ, ಕನ್ನಡಕ ಮಾಡಿಸಿಕೊಡ್ತಾರೆ. ನಿಮಗೆ ಬೇಕಾದಂಥ ಫ್ರೇಮ್ಸ್ಗಳು ಅವೈಲೇಬಲ್ ಇದೆ. ಈ ಊರಿನವರೆಲ್ಲ ಬಂದು ಇಲ್ಲಿ ಇದರ ಸದುಪಯೋಗ ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಈ ವಿಷನ್ ಐ ಕೇರ್ ಆಪ್ಟಿಕಲ್ಸ್ನ ಮಾಲಕರು ಹಾಗೂ ಅವರ ಕುಟುಂಬದವರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸ್ತಿದ್ದೇನೆ. ನಾನು ಹರಿರಾಮಚಂದ್ರ ಉಪ್ಪಿನಂಗಡಿ. ನಮ್ಮೂರಲ್ಲಿ ಕಣ್ಣಿನ ತೊಂದರೆಗಳನ್ನು ನಿವಾರಿಸುವುದಕ್ಕೆ ಈಗಾಗಲೇ ಹಲವಾರು ಇದೆ. ಆದರೆ ಇದು ನಮ್ಮೂರಿನ ಹುಡುಗ, ಇಲ್ಲೇ ನಮ್ಮೂರಲ್ಲಿ ಒಂದು ಸೇವೆ ಕೊಡಬೇಕು ಅಂತಲೇ ಈಗಾಗಲೇ ಪುತ್ತೂರಲ್ಲಿ 2 ಶಾಪ್ಗಳನ್ನು ಮಾಡಿಕೊಂಡು ಒಳ್ಳೆಯ ಜನಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಜನಸೇವೆಯಲ್ಲಿ ಒಳ್ಳೆಯ ಒಂದು ಗುರುತಿಸುವಂಥ ರೀತಿಯಲ್ಲಿದ್ದಾರೆ. ಈಗ ಉಪ್ಪಿನಂಗಡಿಯಲ್ಲೂ ಕೂಡ ವಿಷನ್ ಅಂತೇಳಿ ಆ ಒಂದು ಹೆಸರಿನಲ್ಲಿ ಇವರು ಕನ್ನಡಕಗಳನ್ನು ಒದಗಿಸುವಂಥ ಹಾಗೆ ಕಣ್ಣಿಗೆ ಬೇಕಾದಂಥ ಎಲ್ಲ ಸೇವೆಗಳನ್ನು ಒದಗಿಸುವಂಥ ಒಂದು ತನ್ನ ಶಾಖೆಯನ್ನು ಉಪ್ಪಿನಂಗಡಿಯಲ್ಲಿ ಇವತ್ತು ತೆರೆದಿದ್ದಾರೆ. ಅವರಿಗೆ ಎಲ್ಲ ಉಪ್ಪಿನಂಗಡಿಯ ನಾಗರಿಕರ ಪರವಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಅವರು ಮಾಡುವಂಥ ಸೇವೆ ಜನರಿಗೆ ತಲುಪಿ ಜನರ ಆಶೀರ್ವಾದ ಅವರ ಮೇಲೆ ಇರಲಿ, ಒಳ್ಳೆಯ ರೀತಿಯಲ್ಲಿ ಅದು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ ಅಂತೇಳಿ ನಾನು ಅವರಿಗೆ ಆಶಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.